ಬಹರೇನ್ನಲ್ಲಿ ಸಕ್ರಿಯವಾಗಿರುವ ಅಮ್ಮ ಕಲಾವಿದರು ಬಹರೇನ್ ಎಲ್ಲರ ಶ್ಲಾಘನೆಗೆ ಒಳಗಾದ ಕಲಾ ಸಂಘಟನೆಯಾಗಿದೆ. ಇದೀಗ ಅಮ್ಮ ಕಲಾವಿದರು ಪ್ರದರ್ಶಿಸಿರುವ ಧರ್ಮನೇಮ ಎಂಬ ತುಳು ಹಾಸ್ಯ ಸಾಮಾಜಿಕ ನಾಟಕದ ಮುಹೂರ್ತ ಪೂಜೆಯು ಕನ್ನಡ ಭವನದಲ್ಲಿ ಸಾಂಪ್ರದಾಯಿಕವಾಗಿ ನಡೆಯಿತು. ಅಮ್ಮ ಕಲಾವಿದರು ರೂವಾರಿ ಮೋಹನ್ದಾಸ್ ರೈ ಎರುಂಬು ಇವರ ಕಲಾ ಕೈಂಕರ್ಯಕ್ಕೆ ಅನೇಕ ಸಮಾನ ಮನಸ್ಕ ಬಂಧುಗಳು ಇವರೊಂದಿಗೆ ಶ್ರಮಿಸುತ್ತಾ ನಿಜಾರ್ಥದ ಕಲಾ ಸೇವೆಯನ್ನು ಮಾಡುತ್ತಿದ್ದಾರೆ. ಇವರ ಮುಂದಿನ ಕೊಡುಗೆಯಾಗಿ ಅಮ್ಮ ಕಲಾವಿದರು ಪ್ರದರ್ಶಿಸಲಿರುವ ಧರ್ಮನೇಮ ಎಂಬ ತುಳು ಹಾಸ್ಯ ಸಾಮಾಜಿಕ ನಾಟಕದ ಮುಹೂರ್ತ ಪೂಜೆ ಕನ್ನಡ ಭವನದಲ್ಲಿ ಸಾಂಪ್ರದಾಯಿಕವಾಗಿ ನೆರವೇರಿತು. ಧರ್ಮನೇಮ ನಾಟಕವನ್ನು ಅಮ್ಮ ಕಲಾವಿದರು ಬೆಹ್ರಿನ್ ಸಂಸ್ಥಾಪಕ ಹಿರಿಯ ನಾಟಕಕಾರ ನಟ ಮೋಹನ್ದಾಸ್ ರೈ ಎರುಂಬು ರಚಿಸಿದ್ದು, ಅವರದ್ದೇ ನಿರ್ದೇಶನದಲ್ಲಿ ಸ್ಥಳೀಯ ಸುಮಾರು 17 ಮಂದಿ ಪ್ರತಿಭಾವಂತ ಕಲಾವಿದರು ಅಭಿನಯಿಸಲಿದ್ದಾರೆ. ಈ ಬಾರಿ 3 ಹೊಸ ನಟಿಯರನ್ನು ಈ ನಾಟಕದಲ್ಲಿ ಬೆಹ್ರಿನ್ ರಂಗಕ್ಕೆ ಪರಿಚಯಿಸಲಿರುವುದು ವಿಶೇಷವಾಗಲಿದೆ. ಧರ್ಮನೇಮ ತುಳು ನಾಟಕವು ತಾಯ್ನಾಡ ಖ್ಯಾತ ಸಂಗೀತಗಾರ ಗುರುಬಾಯರ್ ರವರ ಸಂಗೀತ ನಿರ್ದೇಶನದಲ್ಲಿ ಡಿಸೆಂಬರ್ 14 ಗುರುವಾರ ಸಂಜೆ 7 ಗಂಟೆಗೆ ಇಂಡಿಯನ್ ಕ್ಲಬ್ ಸಭಾಂಗಣದಲ್ಲಿ ಪ್ರದರ್ಶನ ಕಾಣಲಿದ್ದು, ಸರ್ವ ಕಲಾಭಿಮಾನಿಗಳ ಸಹಕಾರವನ್ನು ಸಂಯೋಜಕ ಮೋಹನ್ ದಾಸ್ ರೈ ಎರುಂಬು ಕೋರಿದ್ದಾರೆ. ಕನ್ನಡ ಸಂಘದ ಅಧ್ಯಕ್ಷರಾದ ಅಮರನಾಥ್ ರೈ, ದಕ್ಷಿಣ ಕನ್ನಡ ಸುನ್ನಿ ಮುಸ್ಲಿಂ ಅಸೋಸಿಯೇಷನ್ ಅಧ್ಯಕ್ಷರು ಹಿರಿಯ ಉದ್ಯಮಿ ಹಾಜಿ ಅಬ್ದುಲ್ ರಜಾಕ್ ಹೆಜಮಾಡಿ, ಹಿರಿಯ ಕಲಾ ಪೋಷಕರಾದ ಸುಭಾಷ್ ಚಂದ್ರ, ಬೆಹ್ರಿನ್ ಬಿಲ್ಲವಾಸ್ ಅಧ್ಯಕ್ಷರಾದ ಹರೀಶ್ ಪೂಜಾರಿ, ಕನ್ನಡ ಸಂಘದ ಮಾಜಿ ಅಧ್ಯಕ್ಷರಾದ ಆಸ್ಟಿನ್ ಸಂತೋಷ್, ಕನ್ನಡ ಸಂಘ ಬೆಹ್ರಿನ್ ಬಂಡ್ಸ್ ಬೆಹ್ರಿನ್ ಹಾಗೂ ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಬೆಹ್ರಿನ್ ಸೌದಿ ಘಟಕದ ಮಾಜಿ ಅಧ್ಯಕ್ಷರಾದ ರಾಜೇಶ್ ಬಿ ಶೆಟ್ಟಿ, ಹಿರಿಯ ಕನ್ನಡಿಗ ವಿಜಯ ನಾಯ್ಕ್, ಬೆಹ್ರಿನ್ ಕುಲಾಲ್ಸ್ ಮಾಜಿ ಅಧ್ಯಕ್ಷ ಪತ್ರಕರ್ತ ಗಣೇಶ್ ಮಾಣಿಲ, ದ್ವೀಪದ ಖ್ಯಾತ ನಾಟಕಕಾರ ಕರುಣಾಕರ್ ಪದ್ಮಶಾಲಿ, ರೋಯಿಸ್ಟನ್, ಆರ್ಆರ್ ಸಂಸ್ಥೆ ಡೈರೆಕ್ಟರ್ ಮೊದಲಾದವರು ಮಾತನಾಡಿ ನಾಟಕವು ಯಶಸ್ವಿಯಾಗಲಿ ಎಂದು ಶುಭ ಹಾರೈಸಿದರು. ಕನ್ನಡ ಸಂಘದ ಪ್ರಧಾನ ಕಾರ್ಯದರ್ಶಿ ರಾಮ್ಪ್ರಸಾದ್ ಅಮ್ಮೆನಡ್ಕ ಮುಹೂರ್ತ ಪೂಜೆಯನ್ನು ನೆರವೇರಿಸಿ ನಾಟಕದ ಪೂರ್ವ ಸಿದ್ಧತೆ, ಕಲಾವಿದರಿಗೆ ಯಶಸ್ಸನ್ನು ಕೋರಿ ಪ್ರಾರ್ಥಿಸಿದರು. ಅಮ್ಮ ಕಲಾವಿದರು ಸದಸ್ಯೆ ಶ್ರೀಮತಿ ಸತ್ಯಪ್ರಸಾದ್ ಶೆಟ್ಟಿಯವರು ಸ್ವಾಗತಿಸಿ ವಂದಿಸಿದರು. ಬ್ಯೂರೋ ರಿಪೋರ್ಟ್, ವಿ4 ನ್ಯೂಸ್, ಬೆಹರಿನ್.